ಯಥೇಚ್ಛ ಮೀನುಗಾರಿಕೆ ನಡೆಯಬೇಕು. ಮೀನುಗಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅಪಾಯಗಳು ಆಗಬಾರದು. ಕಡಲಬ್ಬರ, ಸುನಾಮಿ, ಪ್ರಕೃತಿ ವಿಕೋಪಗಳಂತಹ ಪರಿಸ್ಥಿತಿ ಎದುರಾಗಬಾರದು ಸೇರಿದಂತೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಶಕ್ತಿ ಸಾಮರ್ಥ್ಯವನ್ನು ನೀಡೆಂದು ಆಗ್ರಹಿಸಿ ಕಡಲ ಮಕ್ಕಳು ಮತ್ಸ್ಯರಾಜ ಸಮುದ್ರ ರಾಜನಿಗೆ ಪೂಜೆಯನ್ನು ಸಲ್ಲಿಸಿದರು. ಉಳ್ಳಾಲ ಮೊಗವೀರ ಪಟ್ಟಣದ ಮೊಗವೀರ ಸಂಘದ ವತಿಯಿಂದ ಎಲ್ಲ ಮೀನುಗಾರರು ಜೊತೆ ಸೇರಿ ಕಡಲಿಗೆ ಹಾಲನ್ನು ಎರೆದರು. ಉಳ್ಳಾಲ ಮೊಗವೀರ ಪಟ್ಟಣದ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಅಲ್ಲೇ ಸಮೀಪದಲ್ಲಿರುವಂತಹ ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರದಲ್ಲಿ ಸೇರಿ ಭಜನೆ ಮಾಡಿದರು. ಬಳಿಕ ಕಡಲ ತೀರಕ್ಕೆ ಬಂದು ಅಲ್ಲೂ ಭಜನೆ ಮುಂದುವರಿಯಿತು. ಈ ಸಂದರ್ಭ ಪೂಜಾ ವಿಧಿವಿಧಾನಗಳನ್ನು ಯಾದವ ಬಂಗೇರ ಮತ್ತು ತಾರನಾಥ ಸುವರ್ಣ ಮೊಗವೀರ ಸಂಘದ ಪದಾಧಿಕಾರಿಗಳು ಮೀನುಗಾರರ ಉಪಸ್ಥಿತಿಯಲ್ಲಿ ಪ್ರಾರ್ಥನೆಯನ್ನು ನಡೆಸಲಾಯಿತು. ಕಡಲ ರಾಜನಿಗೆ ಹಾಲು ಎರೆದರು. ತೆಂಗಿನಕಾಯಿ ಸೇರಿದಂತೆ ಇನ್ನಿತರ ಫಲ ವಸ್ತುಗಳನ್ನು ಅರ್ಪಣೆ ಮಾಡಿದ್ರು. ಮೊಗವೀರ ಸಂಘ ಮೊಗವೀರ ಪಟ್ಟಣದ ಮಾಜಿ ಅಧ್ಯಕ್ಷ ಸದಾನಂದ ಬಂಗೇರ, ಪ್ರಧಾನ ಕಾರ್ಯದರ್ಶಿ ದಯಾನಂದ ಬಂಗೇರ, ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರದ ಅಧ್ಯಕ್ಷ ಪ್ರಶಾಂತ್ ಬಂಗೇರ, ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷ ಮಧು ಅಮೀನ್, ಸುಧೀರ್ ಬಂಗೇರ, ಮಹಿಳಾ ಸಮಿತಿಯ ಪದಾಧಿಕಾರಿಗಳು, ಊರಿನ ಬಂಧುಗಳು, ಮಕ್ಕಳು ಈ ಸಂದರ್ಭ ಪಾಲ್ಗೊಂಡಿದ್ರು. ಸಮಸ್ಯೆ ಕಷ್ಟ ನಷ್ಟ ದುಃಖದ ಯೋಜನೆ ಪರಿಹಾರ ಮಾಡಬಹುದು. ಕಣ್ಣು ಕೈಕಾರದ ಸುಖ ಶಾಂತಿ ನೆಮ್ಮದಿಯನ್ನು ಒದಗಾದಬಹುದು. ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವಸ್ಥಾನದ ಮಧ್ಯಸ್ಥರ ಮುಖಾಂತರ ಅಮ್ಮ ವ್ಯಾಘ್ರಚಾಮುಂಡೇಶ್ವರನ ಸಾನ್ನಿಧ್ಯಗಳು ಪ್ರಾರ್ಥನೆ ಮಂತೊಂದು ಉಳ್ಳಾಲ ವಿಠೋಬ ರುಕ್ಮಯಿ ದೇವರನ್ನ ಪಾದದರಿದ್ದು ಕಲಸಡು ಏಳುಕೊಂಡೆ ಪೇರಂದಿದ್ದು ಸಮುದ್ರ ಪೂಜೆ ಮಲ್ಪನ ಹಿರಿಯಾಕಲ ಮಂದೊಂದ ತಿಳಿದಿನ ವಾಡಿಕೆ ಈ ಕಲಸಡು ಏಳುಕೊಂಡೆ ಪೇರನ್ನು ದಾಯನ ಮಗಿದ್ದು ಸಮಕಾರ್ಯ ಮಂತ್ರ ಮನ್ನಗ ಈ ಭೂಮಿಯು ಸಪ್ತ ಸಾಗರೊಂದಿಗೆ ಏನು ಕಡಲಿತ್ತಿನ ದಾವರ ನಮ್ಮ ಉಳ್ಳಾಲ ಮೊಗವೀರ ಸಂಘದ ಮೊಗವೀರ ಸಮುದಾಯರು ನಮ್ಮ ಮೈಕಿನ ಈ ಏಳುಕೊಂಡೆ ಪೇರಿಲ ಫಲವಸ್ತು ಹಣ್ಣು ಹಂಪಲು ಕಬ್ಬು ಇನ್ನಿತರ ವಸ್ತುಲ ಏನು ಸಮುದ್ರಗಳ ಸೇರ್ದು ಐದಿತ್ತಿನ ಮತ್ಸ್ಯ ಸಂಪತ್ತು ನಮ್ಮ ಮಾಡಬರಡಿ ಬುಡ್ದು ನಮಕ ಮತ್ಸ್ಯ ಸಂಪತ್ತು ನಮ್ಮ ಜೀವನ ಸುಖಕರವಾದಲ ಆರೋಗ್ಯದಾಯಕವಾದಲ ಉತ್ಪನ್ನಗೊಂಡಿನ ಒಂದು ದೃಷ್ಟಿಡು ನಮ್ಮ ಹಿರಿಯಾಗಲು ಇಲ್ಲ ದುಮ್ಮದ 8 ವರ್ಷದ ಈ ಒಂದು ಸಮುದ್ರ ಬದಿಯನ್ನು ಅತಿ ವಿಜೃಂಭಣೆಯನ್ನು ಮಂತ್ರದ ಬರಂಗಿಲ್ಲರು. ಅದೇ ಪ್ರಕಾರ ನಮ್ಮಲ್ಲ ಅಕಲ್ ಮಂತಿನ ಈ ಕಾರ್ಯಕ್ರಮ ನೋಡಿ ಒಂದು ಚ್ಯುತಿ ಬರಂಗಿಲ್ಲ ಗಣಿ ನಮ್ಮಡ ಏತ್ತು ಶಕ್ತಿಯಿಂದ ಆ ಶಕ್ತಿ ಮೀರಿದ ಆ ಕಾರ್ಯಕ್ರಮ ಹಿರಿದ ಕೂಡ ನಮ್ಮ ಅತಿ ವಿಜೃಂಭಣೆ ಮತ್ತು ಬರಂಗಿಲ್ಲ. 7 ಸಮುದ್ರ 7 ಸಾಗರ ಸಪ್ತ ಸಾಗರ ಈ ಭೂಮಿ ಬಂದು ನಮ್ಮ ಕಡೆ ಬಂತೇವೆ. ಇಡೀ ಜಗತ್ತಿಡಿ ಒಂಜಿ ಪಾಲು ಭೂಮಿ ಮೂಜಿ ಪಾಲು ಕಡಲು ಅಂಚಾದಿ ಈ ಸಪ್ತ ಸಾಗರ ಬಂಡ ಈ ಕೆಂಪು ಸಮುದ್ರ ಕಪ್ಪು ಸಮುದ್ರ ಮೂರ ಬೇರೆ ಬೇರೆ ಸಮುದ್ರ ಉತ್ತರಗಳು ಅದು ಕ್ಷೀರಸಾಗರ ಅನ್ನೋದು ಸಮುದ್ರ ಉಂಟು. ಆ ಕ್ಷೀರಸಾಗರ ಸಮುದ್ರವು ವಿಷ್ಣು ಶೇಷನಾಗಿ ತನ್ನ ಧರ್ಮಪತ್ನಿಯ ಮಹಾಲಕ್ಷ್ಮಿ ವಕ್ಷಸ್ಥಳದ ಇದೆ ಯೋಗಾನ ದುಡುಕುನ
ಈ ವೈಕುಂಠ ಒಂದಕ್ಕೆ ಪುದರು ಅಂತ ಅದು ಈ ಸಮುದ್ರ ರಾಜ ಬಂಡ ನನಗೆ ಬಹಳ ಪ್ರೀತಿ ಇತ್ತಿನ ನಮ್ಮ ಜೀವನದಲ್ಲಿ ಸಮುದ್ರ ನಮ್ಮ ಉಸಿರೇ ಸಮುದ್ರ ನನಗೆ ಸಮುದ್ರ ಜನ ಬದುಕಿರೋ ಸಾಧ್ಯ ಎಂತಾದ ನಮ್ಮ ಹಿರಿಯರು ಆ ಕಾಲವನ್ನು ನಮ್ಮನ್ನು ಈ ಒಂದು ಮೀನುಗಾರಿಕೆಗೆ ನಮ್ಮನ್ನು ತೊಡಗಿದರ ಇತ್ತ ಮುಟ ನಮ್ಮ ಸಮುದ್ರದ ಬಜ್ಜಿಲ್ಲ ಸಮುದ್ರ ಉಸಿರು ಅಂತ ನಮ್ಮ ಮಾತೆಲ್ಲ ಭಕ್ತಿ ಪೂಜೆ ಮಲ್ಕುವ